ದಕ್ಷಿಣ ಕನ್ನಡ ಜಿಲ್ಲೆಯ ಇತಿಹಾಸ ಪ್ರಸಿದ್ಧ ಪುತ್ತೂರಿನ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ದೇವರ ಗದ್ದೆಯಲ್ಲಿ ನಡೆದಂತಹ ಕೋಟಿ ಚೆನ್ನಯ್ಯ ಕಂಬಳ ನಿನ್ನೆ ಸಮಾಪನಗೊಂಡಿದ್ದು ಕಂಬಳ ಕ್ಷೇತ್ರದಲ್ಲಿ ಹೊಸ ದಾಖಲೆಯನ್ನ ನಿರ್ಮಾಣ ಮಾಡಿದೆ. ಬರೋಬ್ಬರಿ 33 ಗಂಟೆಗಳ ಕಾಲ ಜರುಗಿದ ಕಂಬಳಕ್ಕೆ ಶನಿವಾರ ಬೆಳಗ್ಗೆ 10:30ಕ್ಕೆ ಚಾಲನೆ ನೀಡಲಾಗಿತ್ತು. ನಿನ್ನೆ ರಾತ್ರಿ 8 ಕಾಲ ನಿರಂತರವಾಗಿ ನಡೆದು ರಾತ್ರಿ ಸುಮಾರು 8:30ರ ವೇಳೆಗೆ ಸಮಾಪನಗೊಂಡಿದೆ. ಶನಿವಾರ ಬೆಳಗ್ಗೆಯಿಂದ ನಿನ್ನೆ ಸಮಾರೋಪ ಸಮಾರಂಭ ನಡೆಯುವವರೆಗೆ ಲಕ್ಷಾಂತರ ಮಂದಿ ಕಂಬಳಾಭಿಮಾನಿಗಳು ಕಂಬಳ ವೀಕ್ಷಿಸುವ ಮೂಲಕ ಇತಿಹಾಸ ಪ್ರಸಿದ್ಧ ಕೋಟಿ ಚೆನ್ನಯ್ಯ ಕಂಬಳಕ್ಕೆ ಸಾಕ್ಷಿಯಾದರು. ಸಮಾರೋಪದಲ್ಲಿ ಕೋಣಗಳ ವಿಜೇತರಿಗೆ ಚಿನ್ನದ ಪದಕ, ನಗದು ಜೊತೆಗೆ ಈ ಬಾರಿ ವಿಶೇಷವಾಗಿ ಕೋಟಿ ಚೆನ್ನಯ್ಯ ಟ್ರೋಫಿ ವಿತರಣೆ ಮಾಡಲಾಯಿತು. ಕಂಬಳ ಸಮಿತಿಯ ವತಿಯಿಂದ ತೀರ್ಪುಗಾರರನ್ನ ಸನ್ಮಾನಿಸಿ ಗೌರವಿಸಲಾಯಿತು. ಕಂಬಳ ಸಮಿತಿಯ ಕೋಶಾಧಿಕಾರಿ ಈಶ್ವರ್ ಭಟ್ ಪಂಜಿಗುಡ್ಡೆ, ಪ್ರಧಾನ ಕಾರ್ಯದರ್ಶಿ ದಿನೇಶ್ ಕುಲಲ್, ಪಿವಿ ಉಪಾಧ್ಯಕ್ಷರಾಗಿದ್ದಂತಹ ಶಿವರಾಮ್ ಆಳ್ವ, ಚಿನ್ನಪ್ಪ ಪೂಜಾರಿ, ಪ್ರೇಮಾನಂದ ನಾಯ್ಕ್, ವಸಂತರಾಯ್ ದುಗ್ಗಳ, ಪ್ರವೀಣ್ ಚಂದ್ರ ಆಳ್ವ, ಸದಸ್ಯರಾದ ಯೋಗಿನಿ ಸಮಾನಿ ಸಂಪಿಗೆದಡಿ, ಕೃಷ್ಣ ಪ್ರಸಾದ್ ಆಳ್ವ, ರೋಷನ್ ರೈ ಬನ್ನೂರು, ಪ್ರಧಾನ ತೀರ್ಪುಗಾರ ಗುಣಪಲ ಕಡಂಬ, ಸಮಿತಿಯ ಸದಸ್ಯ ನಿರಂಜನ್ ರೈ ಮಠಂತಬೆಟ್ಟು ಸೇರಿದಂತೆ ಹಲವಾರು ಪಾಲ್ಗೊಂಡಿದ್ರು. ಈ ಬಾರಿಯ ಸಂಭ್ರಮದ 29ನೇ ವರ್ಷದ ಪುತ್ತೂರು ಕೋಟಿ ಚೆನ್ನಯ್ಯ ಜೋಡುಕರಿಯ ದೇವರ ಗದ್ದೆಯ ಕಂಬಳದಲ್ಲಿ ಉಡುಪಿ ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆಯ ಒಟ್ಟು 169 ಜೋಡಿ ಕೋನುಗಳು ಪಾಲ್ಗೊಂಡಿದ್ದು, ಕನೆಹಲಿಗೆ 4 ಜೊತೆ, ಅಡ್ಡಹಲಗೆ 6 ಜೊತೆ, ಹಗ್ಗ ಕಿರಿಯ 14 ಜೊತೆ, ನೇಗಿಲು ಹಿರಿಯ 30 ಜೊತೆ, ಹಗ್ಗ ಕಿರಿಯ 21 ಜೊತೆ, ನೇಗಿಲು ಕಿರಿಯ 93 ಜೊತೆ ಸೇರಿದಂತೆ ಒಟ್ಟು 169 ಜೋಡಿ ಕೋನುಗಳು ಕಂಬಳದಲ್ಲಿ ಭಾಗವಹಿಸಿದ್ದವು. ಇನ್ನು 29ನೇ ವರ್ಷದ ಪುತ್ತೂರು ಕೋಟಿ ಚೆನ್ನಯ್ಯ ಜೋಡುಕೆರೆ ಕಂಬಳಕೂಟದ ಫಲಿತಾಂಶ ಹೀಗಿದೆ. ಕನಹಲಿಗೆ ಕಾಂತಾವರ ಬೇಲಾಡಿ ಬಾವ ಅಶೋಕ್ ಶೆಟ್ಟಿ ಪ್ರಥಮ, ಅಡ್ಡಹಲಗೆ ಹಂಕರ್ಚಾಲು ಶ್ರೀನಿವಾಸ ಭೀಮಣ್ಣ ಶೆಟ್ಟಿ ಪ್ರಥಮ, ದ್ವಿತೀಯ ಕೋಟ ಗಿಳಿಯಾರು ಹಂಡಿಕೆರೆ ವಸಂತಕುಮಾರ್ ಶೆಟ್ಟಿ, ಹಗ್ಗ ಹಿರಿಯ ಕೊಳಚೂರು ಕೊಂಡೆಟ್ಟು ಸುಕುಮಾರ್ ಶೆಟ್ಟಿ ಎ ಪ್ರಥಮ, ರಾಯ್ ಶೀತಲ ಅಗರಿ ರೂಪ ರಾಜೇಶ್ ಶೆಟ್ಟಿ ಎ ದ್ವಿತೀಯ, ಹಗ್ಗ ಕಿರಿಯ ಕೊಳಕೆ 20 ಭಾಸ್ಕರ್ ಸುಬ್ಬಯ್ಯ ಕೋಟ್ಯನ್ ಪ್ರಥಮ, ದ್ವಿತೀಯ ಮೂಡುಬಿದ್ರೆ ಹೊಸಬೆಟ್ಟು ಏರಿಮಾರು ಬರ್ಕೆ ಚಂದ್ರಹ ಸಾಧು ಸನಿಲ್ ಬಿ, ನೇಗಿಲು ಹಿರಿಯ ಪ್ರಥಮ ಕೌಡೂರು ಬೀಡು ತುಷಾರ್ ಮಾರಪ್ಪ ಭಂಡಾರಿ ಎ, ದ್ವಿತೀಯ ಕೌಡೂರು ಬೀಡು ತುಷಾರ್ ಮಾರಪ್ಪ ಭಂಡಾರಿ ಬಿ, ನೇಗಿಲು ಕಿರಿಯ ಪ್ರಥಮ ಬೆಳ್ಳಾರಿ ಕುಂಟಿಪುನಿಗುತ್ತು ಪ್ರಮೋದ್ ಸುರೇಶ್ ಶೆಟ್ಟಿ ಎ, ದ್ವಿತೀಯ ನಿಟ್ಟೆ ಪರಪ್ಪಾಡಿ ನಿಹಾಲ್ ಕೋಟ್ಯನ್ ಇವರ ಕೋನಗಳು ಈ ಸ್ಥಾನವನ್ನ ಪಡ್ಕೊಂಡಿವೆ.